ಹಾಯ್ ನಮಸ್ತೆ. ಆಟಿಡೊಂಜಿ ದಿನ ಅಂದರೆ ತುಳುನಾಡಿನ ಕರಾವಳಿ ಕರ್ನಾಟಕ ಅದರಲ್ಲಿ ಆಷಾಢ ಮಾಸವನ್ನು ಆಟಿಡೊಂಜಿ ದಿನ ಎಂದು ಕರೆಯುತ್ತೇವೆ. ಇಲ್ಲಿ ಆಟಿ ತಿಂಗಳಲ್ಲಿ ತುಳುನಾಡಿನ ಸಾಂಪ್ರದಾಯಿಕ ಆಹಾರ ಅಥವಾ ಜಾನಪದ ಕಲೆ ಸಂಸ್ಕೃತಿಯನ್ನು ನೆನಪಿಸುವಂಥ ಆಚರಣೆ ಮತ್ತು ವಿಶೇಷ ಆಚರಣೆಯಾಗಿದೆ. ಆಟಿಡೊಂಜಿ ದಿನ ಅಂದರೆ ಪಾರಂಪರಿಕ ಆಹಾರ ಅಂದರೆ ಹಲಸಿನ ಹಣ್ಣಿನ ತೇವು ಮತ್ತು ಪತ್ರೊಡೆ ಮತ್ತು ತಜಂಕ ಅಂತ ಸೊಪ್ಪಿನಿಂದ ಮಾಡುವಂಥ ಪದಾರ್ಥ. ಮತ್ತು ಇದರಲ್ಲಿ ಏನಂದರೆ ತುಂಬ ಔಷಧೀಯ ಗುಣ ಎಲ್ಲ ಇರ್ತದೆ. ಇದು ಆಷಾಢ ಸಂದರ್ಭದಲ್ಲಿ ತಿಂದರೆ ನಮಗೆ ತುಂಬಾ ಒಳ್ಳೆಯದು. ಅಂದರೆ ಇಂದಿನ ಕಾಲದಲ್ಲೆಲ್ಲ ಮೆಡಿಸಿನ್ ಅದು ಇದು ಅಂತ ಹೋಗ್ತಿರಲಿಲ್ಲ ಆಸ್ಪತ್ರೆಗೆಲ್ಲ. ಇದೇ ಸೊಪ್ಪು ತರಕಾರಿಗಳನ್ನು ತಿಂದು ಅದರಲ್ಲಿರುವಂಥ ಔಷಧಿ ಗುಣಗಳಿಂದಲೇ ಬರುವಂಥ ಮನೆಯ ಸಂದರ್ಭದಲ್ಲಿ ಬರುವಂಥ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡ್ತಿದ್ರು. ಅಂದರೆ ಇವಾಗೆಲ್ಲ ಆಚರಣೆ ಅದು ಆಹಾರ ಮಾಡುವ ಕ್ರಮ ಎಲ್ಲ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಆಟಿ ಸಮಯದಲ್ಲಿ ಅಂಥ ಆಚರಣೆಗಳನ್ನೆಲ್ಲ ಮಾಡಿ ಇಂದಿನ ಕಾಲದಲ್ಲಿ ಏನೆಲ್ಲ ಪದಾರ್ಥಗಳನ್ನು ಆಟಿ ಸಂದರ್ಭದಲ್ಲಿ ತಿಂತಾಯಿದ್ರು ಅದನ್ನೆಲ್ಲ ಪುನಃ ಮಾಡಿ ತಿನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ. ಇದು ನಮ್ಮೂರಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಆಗಿದೆ ಆಟಿಡೊಂಜಿ ದಿನ. ಅಂದರೆ ಇದರಲ್ಲಿ ಆಟಿಯ ಸಂದರ್ಭದಲ್ಲಿ ಅಂತ ನಡೆಯುವಂಥ ಜಾನಪದ ಕ್ರೀಡೆ ಮತ್ತು ಡ್ಯಾನ್ಸ್, ಇದು ಆಟಿಕಲೆ ನೃತ್ಯ ಮತ್ತು ಚೆನ್ನಮನೆ ಆಟ ಇದೆಲ್ಲ ಈ ಸಂದರ್ಭದಲ್ಲಿ ಮಾಡ್ತಾರೆ, ನೆನಪಿಸ್ಕೊಳ್ತಾರೆ. ಇಂದಿನ ಯುವ ಪೀಳಿಗೆಗಳಿಗೆ ಎಲ್ಲ ಪರಿಚಯ ಮಾಡ್ತಾರೆ. ಇದೆಲ್ಲ ಇವಾಗ ಕಾಲೇಜು ಮತ್ತು ಸಂಘ ಸಂಸ್ಥೆ ಮತ್ತು ಬೇರೆಲ್ಲ ಇದೆಲ್ಲ ಸ್ವಸಹಾಯ ಗುಂಪಿನವರೆಲ್ಲ ಮಾಡಿ ಇದೆಲ್ಲ ಮಾಡ್ತಾರೆ. ಮತ್ತು ಶಾಲೆಗಳಲ್ಲೆಲ್ಲ ಮತ್ತು ಈಗಿನ ಸಂಘಗಳಲ್ಲೆಲ್ಲ ಇದೆಲ್ಲ ಆಚರಣೆ ಮಾಡ್ತಾರೆ. ಆಟಿ ಸಂದರ್ಭದಲ್ಲಿ ಆಷಾಢ ಸಂದರ್ಭದಲ್ಲಿ ನಮ್ಮ ಮಂಗಳೂರು ಸೈಡಲ್ಲಿ ಆಗಲಿ ಅಥವಾ ಎಲ್ಲೆಲ್ಲ ಮಂಗಳೂರಿನವರೆಲ್ಲ ಬೆಂಗಳೂರು ಅಥವಾ ಬೇರೆ ಎಲ್ಲ ದೇಶಗಳಲ್ಲಿ ಹೋಗಿ ಇರ್ತಾರಲ್ಲ ನೋಡಿ, ಅವರೆಲ್ಲ ಈ ಸಂದರ್ಭದಲ್ಲೆಲ್ಲ ಇದು ಆಟಿಡೊಂಜಿ ದಿನ ಅಂತ ಕಾರ್ಯಕ್ರಮ ಇವಾಗಂತೂ ತುಂಬ ಆಚರಿಸ್ತಾರೆ. ಇದು ಆಟಿ ಸಮಯದಲ್ಲಿ ತಿನ್ನುವಂಥ ನಮ್ಮ ಆಹಾರ ಯಾವುದೆಂದರೆ ಮೀನಾಗಿ ಪತ್ರೊಡೆ. ಇದು ಕೆಸುವಿನ ಎಲೆಯಿಂದ ಪತ್ರೊಡೆ ತಯಾರಿಸ್ತಾರೆ. ಮತ್ತು ಅದರ ದಂಟಿನಿಂದ ಸಾಂಬಾರು ಮಾಡೋದು, ಅದು ಹಲಸಿನ ಹಣ್ಣಿನ ಬೀಜ ಎಲ್ಲ ಹಾಕಿ, ಮತ್ತು ಹಲಸಿನ ಹಣ್ಣಿನ ಗಟ್ಟಿ, ಪೆಲಕಾಯಿ ಬೇರೆದ ಗಟ್ಟಿ ಅಂತ ಮಾಡ್ತೇವೆ. ಆಮೇಲೆ ಮೆಂತ್ಯ ಗಂಜಿ ಮತ್ತು ಇದು ಎಟ್ಟಿ ಚಟ್ನಿ ಅಂತ ಮಾಡ್ತೇವೆ ನಾವು. ಮತ್ತು ಉಪ್ಪಡಚ್ಚೀರು ಅಂತ ಮಾವಿನಕಾಯಿ ಉಪ್ಪು ನೀರಲ್ಲೆಲ್ಲ ಹಾಕಿಟ್ಟು ಮಾಡೋದು. ಮತ್ತು ಹಲಸಿನ ಹಣ್ಣಿನ ತೊಳೆಗಳನ್ನೆಲ್ಲ ನೀರಲ್ಲಿ ಅಂದರೆ ಶೇಖರಣೆ ಮಾಡಿ ಇಡ್ತೇವೆ ನಾವು ಮಳೆಗಾಲಕ್ಕೋಸ್ಕರ. ಬೇಸಿಗೆ ಸಂದರ್ಭದಲ್ಲಿ ಅದನ್ನೆಲ್ಲ ಪದಾರ್ಥ ಮಾಡ್ತೇವೆ. ಮಳೆಗಾಲದಲ್ಲಿ ತರಕಾರಿ ಎಲ್ಲ ಸಿಗೋದು ಕಡಿಮೆ ಅಲ್ಲ, ಅದೇ ಉಪ್ಪು ನೀರಲ್ಲಿ ಹಾಕಿದ್ದ ಮಾವಿನಕಾಯಿ ಮತ್ತು ಇದು ಹಲಸಿನ ಹಣ್ಣನ್ನೆಲ್ಲ ಆ ಸಂದರ್ಭದಲ್ಲೆಲ್ಲ ಪದಾರ್ಥ ಮಾಡಿ ತಿನ್ನೋದು ಜಾಸ್ತಿ. ಅದನ್ನೇ ಇವಾಗ ಈ ಕಾರ್ಯಕ್ರಮದಲ್ಲೆಲ್ಲ ಆಟಿಡೊಂಜಿ ದಿನ ಕಾರ್ಯಕ್ರಮದಲ್ಲೆಲ್ಲ ಉಪಯೋಗಿಸ್ತೇವೆ. ಆಮೇಲೆ ಇದು ಪಾಲೆ ಕೆತ್ತದ ಕಷಾಯ ಅಂತ ನಾವು ಅಮಾವಾಸ್ಯೆ ಸಂದರ್ಭದಲ್ಲಿ ಕುಡಿತೇವೆ. ಇದು ಭೀಮನ ಅಮಾವಾಸ್ಯೆ ಅಂತ ನೀವು ಮಾಡ್ತೇವೆ, ಹಾಗೆ ನಮ್ಮ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ಅಂತ ಮಾಡ್ತೇವೆ. ಆ ಸಂದರ್ಭದಲ್ಲಿ ಪಾಲೆ ಕೆತ್ತದ ಕಷಾಯ ಮತ್ತು ಮೆಂತ್ಯ ಗಂಜಿ ಎಲ್ಲ ತಿಂತೇವೆ. ಮತ್ತು ಚಿಲಿಮಿ ಅಡ್ಡೆ ಅಂತ, ಅದು ಕೂಡ ಅಕ್ಕಿಯಿಂದ ಮಾಡುವಂಥ ಅಡ್ಡೆ, ಬೆಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಾಡೋದು. ಆಮೇಲೆ ಹರಿತ ಪುಂಡಿ ಅಂತ ಪುಂಡಿ ಮಾಡ್ತೇವೆ, ಅಕ್ಕಿ ಉಂಡೆ. ಮತ್ತು ತೇವು ದೇರದ ಚಟ್ನಿ, ಗುಜ್ಜದ ಹಪ್ಪಳ ಅಂತ, ಹಲಸಿನ ಹಣ್ಣಿನಿಂದ ಹಪ್ಪಳ. ಆಮೇಲೆ ಮೂಡೆ, ಆಮೇಲೆ ಮಂಜೋಲೆ ದೇರದ ಗಟ್ಟಿ ಅಂತ ಅಂದರೆ ಅರಶಿನ ಎಲೆಯಿಂದ ಮಾಡುವಂಥ ಕಡುಬು, ಬೆಲ್ಲ ತಾರಾಯಿ ಎಲ್ಲ ಹಾಕಿ ಮಾಡುವಂಥದ್ದು. ಆಮೇಲೆ ನುಗ್ಗೆಕಾಯಿ ಸೊಪ್ಪು, ಅದು ನುಗ್ಗೆಕಾಯಿ ಸೊಪ್ಪಿದ್ದು ಪಲ್ಯ ಮಾಡ್ತೇವೆ. ಆಮೇಲೆ ಕುಡುತ ಸಾರು ಅಂತ, ಕುಡುತ ಸಾರು ಅಂದರೆ ಹುರುಳಿಕಾಳಿನ ಸಾಂಬಾರೆಲ್ಲ ಮಾಡ್ತೇವೆ. ಇನ್ನೂ ಸುಮಾರು ಅಂದರೆ 28 ಬಗೆಯ, ಅದಕ್ಕಿಂತ ಜಾಸ್ತಿ ಕೂಡ ಇದೆ, ತಿಂಡಿ ತಿನಿಸು ಎಲ್ಲ ಮಾಡ್ತೇವೆ.
ಅದರ ಹೆಸರೆಲ್ಲ ನನಗೆ ಬರ್ತಾ ಇಲ್ಲ. ಕೆಲವೊಂದು ಕನಿಲೆಗಸಿ, ಆಮೇಲೆ ಆಟಿದ ಕಷಾಯ, ನುಗ್ಗೆ ಸೊಪ್ಪಿನ ಪಲ್ಯ, ಆಮೇಲೆ ಉಪ್ಪಾಡು ಬಚ್ಚೀರು, ತಿಮರೆದ ಚಟ್ನಿ, ಒಂದೆಲಗ ಸೊಪ್ಪಿಂದ ಮಾಡುವಂಥ ಚಟ್ನಿ, ಆಮೇಲೆ ತೇವದ ಚಟ್ನಿ, ಮತ್ತು ಪಾಲೆ ಕೆತ್ತದ ಕಷಾಯ. ಇದು ನಾವು ಅಮಾವಾಸ್ಯೆ ಸಂದರ್ಭದಲ್ಲಿ ಅಂತ ಕುಡಿಯುವಂಥ ಕಷಾಯ. ಇದು ತುಂಬಾ ಔಷಧಿ ಗುಣ ಇರುವಂಥ ಇದು. ಆಟಿ ಸಂದರ್ಭ ಅಂದರೆ ಮಳೆಗಾಲದಲ್ಲಿ ಆಟಿಯಲ್ಲಿ ತುಂಬ ಹಿಂದೆ ಆಷಾಢ ಸಂದರ್ಭ ತುಂಬ ಮಳೆಯೆಲ್ಲ ಬಂದು ಮಳೆಗೆ ತುಂಬ ಕಾಯಿಲೆ ಎಲ್ಲ ಬರ್ತಿತ್ತು ಹಿಂದಿನ ಕಾಲದಲ್ಲಿ. ಅವಾಗೆಲ್ಲ ಔಷಧಿ ಎಲ್ಲ ಹಿಂದೆ ಬೇರೆ ಎಲ್ಲ ಆಸ್ಪತ್ರೆ ಎಲ್ಲ ಇರಲಿಲ್ಲ. ಆವಾಗ ಸಂದರ್ಭದಲ್ಲಿ ಇಂಥ ಕಷಾಯ ಎಲ್ಲ ಕುಡಿದು ಜನರು ರೋಗ ಬರದಂತೆ ತಡೆಯುತ್ತಿದ್ದರು. ಇದೆಲ್ಲ ತುಳುನಾಡಿನಲ್ಲಿ ಆಚರಣೆಯಲ್ಲಿರುವಂಥ ಇದೆಲ್ಲ ಇದು ಎಲ್ಲ ಜನರು ತುಳುವರೆಲ್ಲ ಸೇರಿ ಒಟ್ಟಾಗಿ ಮಾಡುವಂಥ ಸಾಂಪ್ರದಾಯಿಕ ಊಟ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.